ಎಷ್ಟು ಕೇಸ್ಗಳಲ್ಲಿ ಅವ್ರ ಮೇಲೆ FIR ಆಗಬೇಕು, ಎಷ್ಟು ಕೇಸ್ಗಳಲ್ಲಿ ಅವ್ರದ್ದು ದೇವಸ್ಥಾನ ಅಲ್ಲ, ಇದು ಹಿಂದೂಗಳ ದೇವಸ್ಥಾನ, ಇದು ಸರ್ಕಾರಿ ದೇವಸ್ಥಾನ ಅಂತೇಳಿ ಆರ್ಡರ್ ಆಗಿದ್ದಿದೆ. ಅಲ್ಲಿ ಹೋಗೋ ಕೇಸ್ ಏನು ಅಂತ ನೋಡಿದ್ರೆ, ಮಂಜುನಾಥ ಸ್ವಾಮಿಗೆ ಬೈದದ್ದು ಮಹೇಶ್ ಶೆಟ್ಟಿ ತಿಮರೋಡಿ, ನನಗೆ ನೋವಾಗಿದೆ, ನಾನು ಒಬ್ಬ ಹಿಂದೂ ಭಕ್ತ ಅಂತ ಹೇಳಿ. ಮಹೇಶ್ ಶೆಟ್ರು ಬಂದಿದ್ದಾರಪ್ಪ, ಬಾ, ಏನ್ ಕೇಸ್ ಮಾಡಿದೆ ಮಾರ ಅವ್ರ ಮೇಲೆ? ನೀನ್ ಕೇಸ್ ಮಾಡಿದ್ಯಲ್ಲ? ಇಲ್ಲ, ನನ್ಗೆ ಗೊತ್ತಿಲ್ಲ, ಅದವರು ಗ್ರಾಮಾಭಿವೃದ್ಧಿ ಯೋಜನೆ ಅವರು ಬರೆದು ಕೊಟ್ಟರು, ಅದಕ್ಕೆ ಸೈನ್ ಮಾಡಿಬಿಟ್ಟೆ, ಹಾಕ್ಬಿಟ್ಟೆ ಅಂತ. ಮೊನ್ನೆ ಸವದತ್ತಿಗೆ ಹೋದ್ರೆ ಅವನಿಗೂ ವಿಷಯ ಗೊತ್ತಿಲ್ಲ ಏನು ಅಂತ ಹೇಳಿ. ಅಲ್ಲಿ ಧಾರವಾಡಕ್ಕೆ ಹೋದ್ರೆ ಅಲ್ಲಿ ನನಗೆ ನಮ್ಮ ಕಾಲೇಜಿಗೆ ವ್ಯಾಪಾರ ಆಗುದಿಲ್ಲ ಅಂತ ಹೇಳಿ ಹಾಗೆ ಒಂದು ಕೇಸು. ಅಲ್ಲಿ ಬೆಳಗಾವಿಗೆ ಹೋದ್ರೆ ಅಲ್ಲಿ ಹಿಂದೂ ದೇವಸ್ಥಾನಕ್ಕೆ ಬೈದಿದ್ದಾರೆ ಅಂತ ಹೇಳಿ. ಇಲ್ಲಿ ವೀರೇಂದ್ರ ಹೆಗ್ಡೆ ಹೇಳ್ತಾನೆ ಅದು ಹಿಂದೂ ದೇವಸ್ಥಾನ ಅಲ್ಲ, ಅದು ಮಂಜುನಾಥನ ಗುಡಿ ಅಲ್ಲ, ಅದು ಹಿಂದೂಗಳಿಗೆ ಹಕ್ಕಿಲ್ಲ, ಇದು ಜೈನರ ಇನ್ಸ್ಟಿಟ್ಯೂಟ್ ಅಂತ ಹೇಳಿ. ಅಲ್ಲಿ ಒಬ್ಬ ಹಿಂದೂ ಹತ್ರ ಇದೇ ಗ್ರಾಮಾಭಿವೃದ್ಧಿ ಯೋಜನೆಯ ಅವರ ವಕೀಲರೊಂದು ಪಟ್ಟಲಾಮಿ ಇದೆ, ಅವ್ರಿಗೆ ಇದೇ ಕೆಲಸ. ಆಗಿನ SP ಶರಣಪ್ಪನವರನ್ನು ಸಸ್ಪೆಂಡ್ ಮಾಡಿಸಿದ್ದಾರೆ ಇವರು, ಮಹೇಶ್ ಶೆಟ್ಟಿ ಮೇಲೆ ಕ್ರಮ ತೆಗೊಳ್ಳಿಲ್ಲ ಅಂತೇಳಿ. ಈ ದೇಶದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರುಗಳಿಗೆ ಹೇಳ್ತೇನೆ, ಈ ರಾಜ್ಯದ ಚೀಫ್ ಜಸ್ಟಿಸ್ಗೂ ಕೂಡ ಹೇಳ್ತೇನೆ, ಅವರಿಗೂ ಕೂಡ ಮನವಿ ಮಾಡ್ತೇನೆ, ಒಂದು ಸಲ ಜಾಗಕ್ಕೆ ಬಂದು ನೋಡಿ ಸರ್, ನೀವೆಂತ ಜಾಗ ಅಂತ ಹೇಳಿ. ಅತ್ಯಾಚಾರ ಮಾಡ್ತಾನೆ ಇರುವುದು, ಹಿಂದೂ ದೇವಸ್ಥಾನವನ್ನು ಒಳಗೆ ಹಾಕಿ ಜೈನರದಂತ ಹೇಳ್ತಾ ಅದನ್ನು ಮಾಡ್ತಾನೆ ಇರುವುದು. ಅದೇ ಅಭಿಷೇಕ್ ಗೋಯಲ್ ನನ್ನನ್ನು ಎನ್ಕೌಂಟರ್ ಮಾಡ್ಲಿಕ್ಕೆ ನೋಡಿದವ ಸೌಜನ್ಯ ಪ್ರಕರಣದಲ್ಲಿ, ಯಾವತ್ತು 2012ರಲ್ಲಿ ಇಲ್ಲಿನ SP ಆಗಿದ್ದಾಗ, ಮೂಡಾ ಪ್ರಕರಣದಲ್ಲಿ ಹೈಕೋರ್ಟ್ ಕೂಡ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಅಂತ ಹೇಳಿದ ಮೇಲೆ ಕೂಡ ಸುಮ್ಮನೆ ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಅಲ್ಲಿ ಕೋರ್ಟಿಗೆ ಹೋಗ್ತಾರೆ, ಯಾರನ್ನೋ ಇಟ್ಕೊಳ್ತಾರೆ, ಯಾವುದೋ ಒಂದು ಮಸಲತ್ತು ಮಾಡ್ತಾರೆ, ಅಲ್ಲಿಂದ ಸ್ಟೇ ತಂದು ಬಿಡ್ತಾರೆ. ನಾವು ಬರೇ ಈಗ ಸೌಜನ್ಯದ ಒಂದು ಮಾತಾಡೋದು, ನಾವು ಅದರಲ್ಲಿ 7 ಮಂದಿಯನ್ನು ಕೊಲೆ ಮಾಡಿದ್ದಾರೆ. ಎಲ್ರೂ ಆತ್ಮಹತ್ಯೆ. ಅದನ್ನು ಇವತ್ತು ಕೂಡ 98ರಲ್ಲಿ 2024 ಈಗಲೂ ಕೂಡ ಹೈಕೋರ್ಟ್ ಅಲ್ಲಿ ನಾನು ಹಿಂದೂ ಧರ್ಮಕ್ಕೋಸ್ಕರ ರೌಡಿ ಶೀಟರ್ ಆಗಿದ್ದು, ಅದು ನನ್ನ ಸರ್ಟಿಫಿಕೇಟ್, ಅದು 12 ವರ್ಷದಿಂದ ಹೇಳ್ತಾ ಬರ್ತಾ ಇದ್ದೇನೆ. ಸೌಜನ್ಯ ಅನ್ನುವಂಥದ್ದು ಶಕ್ತಿ, ಧರ್ಮಸ್ಥಳ ಅನ್ನುವಂಥದ್ದು ನ್ಯಾಯಪೀಠ, ಧರ್ಮಸ್ಥಳ ಅನ್ನುವಂಥದ್ದು ಧರ್ಮಪೀಠ. ಆ ಧರ್ಮಪೀಠ ಉತ್ತರ ಕೊಡ್ತದೆ. ಇನ್ನು ಕೆಲವೇ ಸಮಯಗಳಲ್ಲಿ ಅದಕ್ಕೆ ತಾರ್ಕಿಕ ಅಂತ್ಯ ಆಗಿಯೇ ಆಗ್ತದೆ. ಈಗ ನೀವು ಇಷ್ಟೆಲ್ಲ ಮಾತಾಡ್ತೀರಿ, ನಿಮ್ಮ ಮೇಲೆ ದೂರ ಕೇಸ್ ಹಾಕಿ ಅಲ್ಲಿ ನಿಮ್ಗೆ ಗೊತ್ತೇ ಆಗಿದಾಗೆ ವಾರಂಟ್ ಎಲ್ಲ ಕೊಟ್ಟು ಜೈಲಿಗೆ ಹಾಕುವ ಪ್ರಯತ್ನ ತುಂಬಾ ಸಲ ಆಗಿದೆ. ಆದ್ರೆ ಅವರ ಮೇಲೆ ಇಲ್ಲಿ ಇಷ್ಟೊಂದು ಪ್ರಕರಣ, ಈಗ 334 ಪ್ರಕರಣ ಈಗ ದಾಖಲೆಯಲ್ಲಿ, 500ಕ್ಕಿಂತ ಅಧಿಕ ಪ್ರಕರಣ ಈಗ ಸಿವಿಲ್ ಮತ್ತೆ ಕ್ರಿಮಿನಲ್ ಕೇಸ್ ಎಲ್ಲ ಆಗಿದೆ. ಯಾವ್ದ್ರಲ್ಲೂ ಅವ್ರ ಮೇಲೆ FIR ಆಗ್ಲಿಲ್ವಾ? ನೋಡಿ, ನಾನು ಹೇಳುವಂಥದ್ದು, ನಾನು ಅದನ್ನೇ ಪದೇ ಕೇಳ್ತಾ ಇದ್ದೇನೆ. ನಾವು ಬಡ ಜನರು, ಅವಿದ್ಯಾವಂತರು, ನಾವು ಈ ದೇಶದ ಕಾನೂನನ್ನು ಪಾಲನೆ ಮಾಡಿಕೊಂಡು ಈ ದೇಶ ನಮ್ಮನ್ನು ಕಾಯ್ತದೆ, ಭಾರತ ನಮ್ಮನ್ನು ಕಾಯ್ತಾಳೆ, ಈ ದೇಶದ ಸಂವಿಧಾನ ನಮ್ಮನ್ನು ಕಾಯ್ತದೆ ಅಂತ ಹೇಳಿ ನಾವು ಕೂತ್ಕೊಂಡು ಇಲ್ಲಿ ತನಕ ಮಾಡಿದ್ದೇನು ಗೊತ್ತಾ? ಈಗ ವೀರೇಂದ್ರ ಹೆಗ್ಡೆಯ ಮೇಲೆ ಮಾನ್ಯ ಸೋಮನಾಥ್ ನಾಯಕನವರು ಮಾಡಿದಂಥ ಬೇರೆ ಸಂಘಟನೆಗಳು ಮಾಡಿದಂಥ 334 ಕೇಸುಗಳಿದ್ದಾವೆ ಅವ್ರ ಮೇಲೆ. ಎಷ್ಟು ಕೇಸುಗಳಲ್ಲಿ ಅವ್ರ ಮೇಲೆ FIR ಆಗಬೇಕು, ಎಷ್ಟು ಕೇಸ್ಗಳಲ್ಲಿ ಅವ್ರದ್ದು ದೇವಸ್ಥಾನ ಅಲ್ಲ, ಇದು ಹಿಂದೂಗಳ ದೇವಸ್ಥಾನ, ಇದು ಸರ್ಕಾರಿ ದೇವಸ್ಥಾನ ಅಂತೇಳಿ ಆರ್ಡರ್ ಆಗಿದ್ದಿದೆ. ಅದನ್ನು ಯಾವುದಾದ್ರೊಬ್ಬ DC, ಯಾವುದಾದ್ರೊಬ್ಬ AC, ಯಾವುದಾದ್ರೊಬ್ಬ ರಾಜಕೀಯ ಪಕ್ಷದ ನಾಯಕ, ಯಾವುದಾದ್ರೂ ಒಬ್ಬ ಹಿಂದೂ ನಾಯಕ, ನಾನು ಹಿಂದೂ ಅಂತ ಹೇಳಿ ಬೊಗಳೆ ಬಿಡ್ತಾನಲ್ಲ, ಒಬ್ಬ ನಾಯಕ ಆದ್ರೆ ಅದನ್ನ ಇಷ್ಟ ತನಕ ಪ್ರಶ್ನೆ ಮಾಡಿದಾನ? ಸೋಮನಾಥ್ ನಾಯಕರನ್ನು ಮಾತಾಡಿದಕ್ಕೆ ಅವ್ರನ್ನೇ 3 ತಿಂಗಳು ಜೈಲಾಯ್ತು ಅವರಿಗೆ. ಯಾಕಾಯ್ತು ಯಾಕಾಯ್ತು? ಅದನ್ನು ಕೇಳುವಂಥದ್ದು ನಾವು. ಸತ್ಯ ಮಾತಾಡಿದವ ಸತ್ತೇ ಹೋದ, ಅನ್ಯಾಯ ಮಾಡಿದವ ಅನ್ನ ತಿಂದ. ನಾನೀಗ ನೋಡಿ, ಅಲ್ಲಿ ಮೊನ್ನೆ ಶಿರದಲ್ಲಿ ಹೋದೆ. ಅಲ್ಲಿ ಹೋಗೋ ಕೇಸ್ ಏನು ಅಂತ ನೋಡಿದ್ರೆ, ಮಂಜುನಾಥ ಸ್ವಾಮಿಗೆ ಬೈದದ್ದು ಮಹೇಶ್ ಶೆಟ್ಟಿ ತಿಮರೋಡಿ, ನನಗೆ ನೋವಾಗಿದೆ, ನಾನು ಒಬ್ಬ ಹಿಂದೂ ಭಕ್ತ ಅಂತ ಹೇಳಿ. ಮೊನ್ನೆ ಅಲ್ಲಿ ಹೋಗಾಗ ಅವನು ನಿಂತ್ಕೊಂಡು ನನ್ನನ್ನು ನೋಡಿ ನಗ್ತಾನೆ. ನಮ್ಮ ವಕೀಲರು ಅವನಿಗೆ ಫೋನ್ ಮಾಡಿ ಕರೆಸಿದ್ರು. ಮಹೇಶ್ ಶೆಟ್ರು ಬಂದಿದ್ದಾರಪ್ಪ, ಬಾ, ಏನ್ ಕೇಸ್ ಮಾಡಿದೆ ಮಾರ ಅವ್ರ ಮೇಲೆ? ನೋಡು ಧರ್ಮದ ಸನಾತನ ಹಿಂದೂ ಧರ್ಮದ ಅನುಯಾಯಿ ಅವರು ಹೇಗಿದ್ದಾರೆ ನೋಡು. ನೀನ್ ಕೇಸ್ ಮಾಡಿದ್ಯಲ್ಲ? ಇಲ್ಲ, ನನ್ಗೆ ಗೊತ್ತಿಲ್ಲ,
ಅದವರು ಗ್ರಾಮಾಭಿವೃದ್ಧಿ ಯೋಜನೆಯವರು ಬರೆದು ಕೊಟ್ಟರು, ಅದಕ್ಕೆ ಸೈನ್ ಮಾಡಿಬಿಟ್ಟೆ ಹಾಕ್ಬಿಟ್ಟೆ ಅಂತ. ಮೊನ್ನೆ ಸವದತ್ತಿಗೆ ಹೋದ್ರೆ ಅವನಿಗೂ ವಿಷಯ ಗೊತ್ತಿಲ್ಲ ಏನು ಅಂತ ಹೇಳಿ. ಅಲ್ಲಿ ಧಾರವಾಡಕ್ಕೆ ಹೋದ್ರೆ ಅಲ್ಲಿ ನನಗೆ ನಮ್ಮ ಕಾಲೇಜಿಗೆ ವ್ಯಾಪಾರ ಆಗುದಿಲ್ಲ ಅಂತೇಳಿ ಹಾಗೆ ಒಂದು ಕೇಸು. ಅಲ್ಲಿ ಬೆಳಗಾವಿಗೆ ಹೋದ್ರೆ ಅಲ್ಲಿ ಹಿಂದೂ ದೇವಸ್ಥಾನಕ್ಕೆ ಬೈದಿದ್ದಾರೆ ಅಂತೇಳಿ. ಇಲ್ಲಿ ವೀರೇಂದ್ರ ಹೆಗ್ಡೆ ಹೇಳ್ತಾನೆ ಅದು ಹಿಂದೂ ದೇವಸ್ಥಾನ ಅಲ್ಲ, ಅದು ಮಂಜುನಾಥನ ಗುಡಿ ಅಲ್ಲ, ಅದು ಹಿಂದೂಗಳಿಗೆ ಹಕ್ಕಿಲ್ಲ, ಇದು ಜೈನರ ಇನ್ಸ್ಟಿಟ್ಯೂಟ್ ಅಂತ ಹೇಳಿ. ಅಲ್ಲಿ ಒಬ್ಬ ಹಿಂದೂ ಹತ್ರ ಇದೇ ಗ್ರಾಮಾಭಿವೃದ್ಧಿ ಯೋಜನೆಯ ಅವರ ವಕೀಲರೊಂದು ಪಟಲಾಮ್ ಇದೆ, ಅವ್ರಿಗೆ ಇದೇ ಕೆಲಸ. ಬೆಂಗಳೂರಲ್ಲಿ ಒಂದು ಆಫೀಸ್ ಮಾಡಿಟ್ಕೊಂಡು ಒಂದು 7-8 ಜನ ವಕೀಲರಿಗೆ ನನ್ನ ಮೇಲೆ ಕೇಸು ಮಾಡುವಂಥದ್ದೇ ಒಂದು ಕೆಲಸ. ಯೂಟ್ಯೂಬರ್ಗೆ ನೋಟಿಸ್ ಕಳಿಸೋದು. ಇದು ನಾನು 250 ವರ್ಷಗಳಿಂದ ನಡ್ಕೊಂಡು ಬಂದಂತ ಚಾಳಿ. ಇದು ಇವತ್ತು ನಡೀತದೆ. ಯಾವುದೋ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ. ಹಾಗಾದ್ರೆ ಪ್ರಜೆಗಳಿಗೆ ಹಕ್ಕಿಲ್ಲಿದೆ, ನಾವು ಎಲ್ಲಿ ಹೋಗ್ಬೇಕಾದ್ರೆ? ಯಾವ ಕೋರ್ಟಲ್ಲಿ ನಾವು ಹಕ್ಕು ಕೇಳಬೇಕು? ಅರೆ, ಈ ದೇವಸ್ಥಾನವನ್ನು ಲೂಟಿ ಮಾಡಿ ಅದರ RTC ವೀರೇಂದ್ರ ಹೆಗ್ಡೆ ಹೆಸರಿಗೆ ಆಗಿದೆ ಅಂತ ಹೇಳಿದ್ರೆ ಸುಮಟ ಕೇಸ್ ದಾಖಲು ಮಾಡಬೇಕು DC. ಅರೆ, DC ಗೆ ಅಧಿಕಾರ ಇರುವಂತದ್ದು. DC ಗೇನು ನರಸತ್ತ DC ಇರುವುದಾ? ತಹಶೀಲ್ದಾರ್ಗೆ ನೋಟಿಸ್ ಮಾಡ್ಲಿಕ್ಕೆ ಆಗುದಿಲ್ವಾ? ಹಿಂದೂ ದೇವಸ್ಥಾನ ಇದು, ನಮ್ಮ ಹಕ್ಕು, ಅದು ನಮ್ಮ ಹಕ್ಕು. ಅರೆ, ನಾನು ಪರಂಬೋಗು ಜಾಗದಲ್ಲಿ ದೇವಸ್ಥಾನ ಮಾಡಿದ್ದೇನೆ ಇಲ್ಲಿ ಕುಂಜರ್ಪದಲ್ಲಿ. ಅದನ್ನು ಅವರ ಯಾರೋ ವಕೀಲರೆಲ್ಲ ಸೇರ್ಕೊಂಡು ಯಾರ್ದೋ ಒಂದು ಜಾಗದ, ಅಲ್ಲಿ ಅವರಿಗೆ ಪಟ್ಟೆ ಲ್ಯಾಂಡೇ ಇಲ್ಲ, ಅವ್ರದ್ದು ಜಾಗದ ಏನು ಕುಮ್ಕಿ ಅಂತ ಹೇಳಿ ಪರಂಬೋಗು ಜಾಗವನ್ನು ನಕಲಿ ದಾಖಲೆ ನೀಡಿ ಆಗಿನ SP ಶರಣಪ್ಪನವರನ್ನು ಕೂಡ ಅಮಾನತು ಮಾಡಿದ್ದಾರೆ. ಆದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನಾಗಿದೆ ಅಂದ್ರೆ ನರಸತ್ತ ಡಿಪಾರ್ಟ್ಮೆಂಟ್. ಇವರು ಒಂದು ಆಗಿನ SP ಶರಣಪ್ಪನವರನ್ನು ಸಸ್ಪೆಂಡ್ ಮಾಡಿಸಿದ್ದಾರೆ. ಇವರು ಮೈಶೆಟ್ಟಿ ಮೇಲೆ ಕ್ರಮ ತೆಗೊಳ್ಳಿಲ್ಲ ಅಂತೇಳಿ. ಅಲ್ಲ, ಲೀಗಲ್ ಮ್ಯಾಟರ್ ಅದು. ಪರಂಬೋಗು ಜಾಗ ಅಂತ ಹೇಳಿದ್ರೆ ಸಾರ್ವಜನಿಕ ಜಾಗ. ಸಾರ್ವಜನಿಕರು ಸೇರಿ ಅಲ್ಲಿನ ಜಾಗದ ಪಕ್ಕದ ಜಾಗದ ಯಾರು ಈ ಜಾಗವನ್ನು ಅನುಭವಿಸ್ತಿದ್ರ ಅವರೇ ಕರೆದು ದೇವಸ್ಥಾನ ಕಟ್ಟಿಸಿ ಊರನ್ನು ಸೇರಿಸಿ. ನಮ್ಮ ಮೇಲೆ FIR ಮಾಡಲಿಲ್ಲ, ದೇವಸ್ಥಾನ ಕಟ್ಟಿದವರ ಮೇಲೆ FIR ಮಾಡಲಿಲ್ಲ ಅಂತ ಹೇಳಿ, ಅದು ಅವರ ಪಟ್ಟಾ ಜಾಗದ ಕುಮ್ಕಿ ಅಂತ ಹೇಳಿ ಯಾರೋ ಒಂದು ಜಡ್ಜರ್ ಹತ್ರ ಭರಿಸಿ ಅದನ್ನು ಕಂಟೆಂಟ್ ಮಾಡಿದ್ದೇವೆ, ನಾವು ದೇವಸ್ಥಾನ ಕಟ್ಟಿದ್ದೇವೆ ಅಂತ ಹೇಳಿ ನಮ್ಮನ್ನು ಕಂಟೆಂಟ್ ಮಾಡಿ, ನಮ್ಮ ಮನೆಯ ಜಾಗದಲ್ಲಿ ಕೂಡ ಅದೇ ರೀತಿಯ ಕಂಟೆಂಪ್ಟ್ ಮಾಡಿ, ಸುಳ್ಳು ಕಂಟೆಂಪ್ಟ್ಗಳನ್ನು ದಾಖಲು ಮಾಡಿ, ಇದೇ ವೀರೇಂದ್ರ ಹೆಗ್ಗಡೆ ಆ್ಯಂಡ್ ಅವ್ರದ್ದು ಪಟಾಲಂ ಒಂದು ವಕೀಲರ ಟೀಮ್ ಇದೆ, ಆರಿಗಾ ಟೀಮ್ ಅಂತ ಹೇಳಿ, ಅದರಲ್ಲಿ ಒಬ್ಬ ರಾಜಶೇಖರ್ ಅಂತ ಇದ್ದಾನೆ. ಇವರೆಲ್ಲ ಸೇರ್ಕೊಂಡು ಇದನ್ನು ಮಾಡಿ ಸುಳ್ಳು ದಾಖಲೆ. ನಾನು ಇವತ್ತು ಹೇಳುವಂಥದ್ದು ಈ ದೇಶದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರುಗಳಿಗೂ ಹೇಳ್ತೇನೆ, ಈ ರಾಜ್ಯದ ಚೀಫ್ ಜಸ್ಟಿಸ್ಗೂ ಕೂಡ ಹೇಳ್ತೇನೆ, ಅವರಿಗೂ ಕೂಡ ಮನವಿ ಮಾಡ್ತೇನೆ, ಒಂದು ಸಲ ಜಾಗಕ್ಕೆ ಬಂದು ನೋಡಿ ಸರ್, ನೀವೆಂತ ಜಾಗ ಅಂತ ಹೇಳಿ. ನಾವೊಂದು ನ್ಯಾಯ ಕೇಳಿದಕ್ಕೆ ನಮ್ಮನ್ನು ಇಷ್ಟು ರೀತಿ ತೇಜೋವಧೆ ಮಾಡುವುದು, ನಮ್ಮನ್ನು ಇಷ್ಟು ರೀತಿ ಕಟ್ಟಿ ಹಾಕುವಂಥದ್ದು, ನಮ್ಮನ್ನು ಮನೆಯಿಂದ ಹೊರಗಡೆ ಬರದಾಗೆ ಮಾಡುವಂಥದ್ದು, ಒಂದು ಕಡೆಯಲ್ಲಿ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು, ಮತ್ತೊಂದು ಕಡೆಯಲ್ಲಿ ವಾಮಾಚಾರದ ಮುಖಾಂತರ ಮತ್ತೊಂದು ಕಡೆಯಲ್ಲಿ ವಕೀಲರನ್ನು ಹಿಡ್ಕೊಂಡು ನಮ್ಮ ಮೇಲೆ ಸುಳ್ಳು ದಾಖಲೆಗಳನ್ನು ಕೇಸ್ ಮಾಡಿಸುವಂಥದ್ದು, ಮತ್ತೊಂದು ಕಡೆಯಲ್ಲಿ ಪೊಲೀಸ್ನವರನ್ನು ಇಟ್ಕೊಂಡು ಹೋರಾಟ ಮಾಡದಾಗೆ ಮಾಡುವಂಥದ್ದು. ಹಾಗಾದ್ರೆ ಫಂಡಮೆಂಟಲ್ ರೈಟ್ ಎಲ್ಲಿದೆ? ಈ ದೇಶದಲ್ಲಿ ಸ್ವಾತಂತ್ರ್ಯ ಎಲ್ಲಿದೆ? ಎಲ್ಲಿದೆ ಸ್ವಾಮಿ? ಎಲ್ಲಿದೆ? ಎಲ್ಲಿದೆ? ಈ ರಾಜ್ಯ ಸರ್ಕಾರಕ್ಕೆ ಒಂದು ರಕ್ಷಣೆ ಕೊಡಿ ಅಂತ ಹೇಳಿದ್ರೆ ರಕ್ಷಣೆ ಕೊಡುವುದಿಲ್ಲ. ಅಲ್ಲಿ ಕೂಡ ಇವ್ರದ್ದು ಕುಮ್ಮಕ್ಕು ನಡೀತದೆ. ರಕ್ಷಣೆ ಕೊಟ್ಟರೆ ಇನ್ನೂ ಜಾಸ್ತಿ ಮಾತಾಡ್ತಾನೆ ಅವನು ಅಂತ ಹೇಳಿ. ಹಾಗಾದ್ರೆ ನ್ಯಾಯ ಕೇಳಲಿಕ್ಕಿಲ್ಲ. ಹಾಗಾದ್ರೆ ಈ ದೇಶದಲ್ಲಿ ಕಾನೂನಿಲ್ವ? ಹಾಗಾದ್ರೆ ನ್ಯಾಯ ಕೇಳಲಿಕ್ಕೆ ಇಲ್ವೋ ನಾವು? ಹಾಗಾದ್ರೆ ಅತ್ಯಾಚಾರ ಮಾಡ್ತಾನೆ ಇರುವುದು, ಹಿಂದೂ ದೇವಸ್ಥಾನವನ್ನು ಒಳಗೆ ಹಾಕಿ ಜೈನರದು ಅಂತ ಹೇಳ್ತಾ ಅದನ್ನು ಮಾಡ್ತಾನೆ ಇರುವುದು, ಅಕ್ರಮ ಬಡ್ಡಿ ದಂಧೆ. ನಾನು ಹೇಳಿದಲ್ಲ ಮೊನ್ನೆ, ಒಂದು ವಾರಕ್ಕೆ 1000 ಕೋಟಿ. ಫೋನ್ ಪೇನೂ ಇಲ್ಲ, ಗೂಗಲ್ ಪೇನೂ ಇಲ್ಲ, ಯಾವುದು ಪೇ ಇಲ್ಲ, ಗೋಣಿ ಪೇ, ತೈಲಿ ಪೇ, ತೊಟ್ಟೆ ಪೇ, ಗಾಡಿಯಲ್ಲಿ ತುಂಬಿಸ್ಕೊಂಡು ಹೋಗ್ತಿದ್ದಾರಲ್ಲ. ನಾನು ಹೇಳುವಂಥದ್ದು, ED ಅಧಿಕಾರಿಗಳು ಸತ್ತಿದಾರ? ಸಿದ್ದರಾಮಯ್ಯನ ಮನೆಗೆ ಹೋಗ್ತಾರಲ್ಲ, ಮೊನ್ನೆ ಈ ರಾಜ್ಯದ ಮುಖ್ಯಮಂತ್ರಿ ಮನೆಗೆ ಹೋಗಿದಾರಲ್ಲ. ಅದೇ ಅಭಿಷೇಕ್ ಗೋಯಲ್ ನನ್ನನ್ನು ಎನ್ಕೌಂಟರ್ ಮಾಡ್ಲಿಕ್ಕೆ ನೋಡಿದವ.
ಸೌಜನ್ಯ ಪ್ರಕರಣದಲ್ಲಿ ಯಾವತ್ತು 2012ರಲ್ಲಿ ಇಲ್ಲಿನ SP ಆಗಿದ್ದಾಗ ಮೂಡಾ ಪ್ರಕರಣದಲ್ಲಿ ಇದೇ ಅಭಿಷೇಕ್ ಗೋಯಲ್ ಈಗಲೂ ಕೂಡ ಇಡಿಯ ನೆಪ ಹೇಳ್ಕೊಂಡು ಈಗಲೂ ಕೂಡ ನನ್ನನ್ನು ಎನ್ಕೌಂಟರ್ ಮಾಡಲಿಕ್ಕೆ ಬರ್ಬೋದು ನನ್ನ ಲೆಕ್ಕದಲ್ಲಿ. ಮಾಡಿಸ್ತಾರೆ ಇವರೆಲ್ಲ. ಹಾಗಾದ್ರೆ ಯಾಕಂತ ಹೇಳಿದ್ರೆ 334 ಕೇಸುಗಳು, ಅದರಲ್ಲಿ ನಮ್ಮ ಜಿಲ್ಲೆಯ AC ಇರ್ಬೋದು, ಜಿಲ್ಲೆಯ DC ಇರ್ಬೋದು, ಹೈಕೋರ್ಟ್ ಕೂಡ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಅಂತ ಹೇಳಿದ ಮೇಲೆ ಕೂಡ ಸುಮ್ಮನೆ ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಅಲ್ಲಿ ಕೋರ್ಟಿಗೆ ಹೋಗ್ತಾರೆ, ಯಾರನ್ನೋ ಇಟ್ಕೊಳ್ತಾರೆ, ಯಾವುದೋ ಒಂದು ಮಸಲತ್ತು ಮಾಡ್ತಾರೆ, ಅಲ್ಲಿಂದ ಸ್ಟೇ ತಂದು ಬಿಡ್ತಾರೆ. ಇವ್ರ ಮೇಲೆ ಕೇಸಿಲ್ಲ. ನಾವು ರಾಜಾರೋಷವಾಗಿ ಸತ್ಯವನ್ನು ಸತ್ಯದ ರೀತಿಯಲ್ಲೇ ಮಾತಾಡುವವರು, ಮಾರ್ಗದಲ್ಲೇ ನಿಂತ್ಕೊಂಡು ಮಾತಾಡ್ತೇವೆ. ನಮ್ಮ ಮೇಲೆ ಕೇಸುಗಳು, ನಮ್ಮ ಮೇಲೆ ದಬ್ಬಾಳಿಕೆ. ಹಾಗಾದ್ರೆ ನಾವೆಲ್ಲಿ ಪಾಕಿಸ್ತಾನದಲ್ಲಿ ಬದುಕಬೇಕಾ, ಬಾಂಗ್ಲಾದೇಶದಲ್ಲಿ ಬದುಕಬೇಕಾ? ಎಲ್ಲಿ ಬದುಕಬೇಕು ನಾವು? ಎಲ್ಲಿ ಬದುಕಬೇಕು ಸ್ವಾಮಿ ಹೇಳಿ? ಈ ದೇಶದ ಕಾನೂನು ಹೇಳಿ, ಈ ದೇಶ ಬಿಟ್ಟು ಹೋಗಿ ನೀವು ಅಂತ ಹೇಳಿ ಹೇಳ್ತೀರಾ? ಅದನ್ನಾದ್ರೂ ಮಾಡಿ. ಇಲ್ಲಾದ್ರೆ ನ್ಯಾಯ ಕೊಡಿಸಿ, ನ್ಯಾಯ ಕೊಡಿಸಿ. ಹೇಳ್ತೇವಲ್ಲ ನಾವು, ಸಾವಿರ ಕೇಸುಗಳಿದ್ದಾವೆ. ಐ ವಿಟ್ನೆಸ್ ಬೇಕು ಅಂತ ಕೇಳ್ತೀರಿ ನೀವು, ಐ ವಿಟ್ನೆಸ್ ಬೇಕು ಅಂತ ಕೇಳ್ತೀರಿ. ನಾವು ಬರೇ ಈಗ ಸೌಜನ್ಯದ್ದು ಒಂದು ಮಾತಾಡೋದು ನಾವು, ಅದರಲ್ಲಿ 7 ಮಂದಿಯನ್ನು ಕೊಲೆ ಮಾಡಿದ್ದಾರೆ. ಎಲ್ರೂ ಆತ್ಮಹತ್ಯೆ, ಎಲ್ರೂ ಆತ್ಮಹತ್ಯೆ, ಎಲ್ರೂ ಆತ್ಮಹತ್ಯೆ. ಯಾರು ಮಾಡಿದವರು? ಇದೇ ಪೊಲೀಸ್ ಅಧಿಕಾರಿಗಳಲ್ವಾ? ಇದೇ ಪೊಲೀಸ್ ಇಲಾಖೆ ಅಲ್ವಾ? ನಾವು ಕೇಳಿದ್ರೆ ಅದೇ ಪ್ರಶ್ನೆ ಮಾಡ್ತೀರಿ. ನಮ್ಮ ಮೇಲೆ ಒಂದು ಕೇಸು, ರೌಡಿ ಲಿಸ್ಟ್, ರೌಡಿ ಲಿಸ್ಟ್, ರೌಡಿ ಲಿಸ್ಟ್, ರೌಡಿ ಲಿಸ್ಟ್. ಅರೆ 1998ರಲ್ಲಿ ನನ್ನ ಮೇಲೆ ರೌಡಿ ಶೀಟರ್ ಆಗಿರುವಂಥದ್ದು. ಯಾಕೆ ಆಗಿರುವಂಥದ್ದು? ಸನಾತನ ಹಿಂದೂ ಧರ್ಮದ ಪರವಾಗಿ ಕೆಲಸ ಮಾಡಿದಕ್ಕೋಸ್ಕರ ಆಗಿನ ಶಾಸಕರು ನಮ್ಮ ವಸಂತ ಬಂಗೇರ್ ಹಾಕಿಸಿದ್ದು ನನಗೆ. ಅವರ ಬಗ್ಗೆ ಮಾತಾಡಿದ್ದೇನೆ. ಅವರು ಕಾಂಗ್ರೆಸ್ MLA ಆಗ, ಅದಕ್ಕೋಸ್ಕರ ಹಾಕಿದ್ದು. JDSನ MLA ಆಗಿದ್ರು ಅವರಾಗ, ಮುಖ್ಯ ಸಚೇತಕ ಆಗಿದ್ರು. ಅವರನ್ನು ಪ್ರಶ್ನೆ ಮಾಡಿದ್ದೆ ಒಂದು ವೇದಿಕೆಯಲ್ಲಿ. ಅದಕ್ಕೋಸ್ಕರ ಆಗ ಮಂಜುನಾಥ್ ಶೆಟ್ಟಿ ಅಂತ ಹೇಳಿ SI ಇದ್ರು, ಕುಂದಾಪುರದವರು. 2 ಕೇಸ್ ಇದ್ದದ್ದು, ಪಿಟ್ಟಿ ಕೇಸುಗಳು. 95 ಸೆಕ್ಷನ್ 95 ಏನಿರ್ತದೆ? ಬೈದುಕೊಂಡದ್ದು ಕೇಸು. 3ನೇ ಕೇಸ್ ನನ್ನ ಮೇಲೆ ರೌಡಿ ಶೀಟರ್, ಕಮ್ಯುನಲ್ ಗುಂಡ. ಅದನ್ನು ಇವತ್ತು ಕೂಡ 98ರಲ್ಲಿ 2024 ಈಗಲೂ ಕೂಡ ಹೈಕೋರ್ಟ್ ಅಲ್ಲಿ ರೌಡಿ ಶೀಟರ್, ರೌಡಿ ಶೀಟರ್, ರೌಡಿ ಶೀಟರ್, ರೌಡಿ ಶೀಟರ್. ನಾವು ಹಿಂದೂ ಧರ್ಮಕ್ಕೆ ಇಷ್ಟು ಕೆಲಸ ಮಾಡಿದವರು, ಹಿಂದೂ ಧರ್ಮದ ಅನುಯಾಯಿಗಳು ಅಧಿಕಾರಕ್ಕೆ ಬಂದಾಗ ಹೇಳ್ತಿದ್ರು, ತೆಗಿತೇವೆ ತೆಗಿತೇವೆ. ಇಷ್ಟ ತನಕ ತೆಗಿಲಿಲ್ಲ, ನಾವು ತೆಗಿಸ್ಲಿಕ್ಕೆ ಹೋಗ್ಲಿಲ್ಲ ಅದನ್ನು. ಅರೆ ಇರ್ಲಿ, ನಾನು ಹಿಂದೂ ಧರ್ಮಕ್ಕೋಸ್ಕರ ರೌಡಿ ಶೀಟರ್ ಆಗಿದ್ದು, ಅದು ನನ್ನ ಸರ್ಟಿಫಿಕೇಟ್, ಅದು ನನ್ನ ಪಟ್ಟ. ಅದು ನನಗೆ ಅದರಲ್ಲಿ ಏನು ನೋವಿಲ್ಲ. ರೌಡಿ ಶೀಟರ್ ಅಂದ ತಕ್ಷಣ ಮೊನ್ನೊಬ್ಬ ಕೋರ್ಟಲ್ಲಿ ಒಬ್ಬ ವಕೀಲ ಹೇಳ್ತಿದ್ದ, ರೌಡಿ ಶೀಟರ್, ರೌಡಿ ಶೀಟರ್, ರೌಡಿ ಶೀಟರ್, ರೌಡಿ ಶೀಟರ್. ಎಲ್ಲ ಕೇಸು, ದೇವಸ್ಥಾನದ ಕೇಸ್ಗೆ ಹೋದ್ರೆ ರೌಡಿ ಶೀಟರ್, ಸೌಜನ್ಯ ಹೋರಾಟದ ಕೇಸ್ಗೆ ಹೋದ್ರೆ ರೌಡಿ ಶೀಟರ್, ಎಲ್ಲದರಲ್ಲೂ ರೌಡಿ ಶೀಟರ್, ರೌಡಿ ಶೀಟರ್, ರೌಡಿ ಶೀಟರ್. ಆ ಕೇಸು ಈಗ ಮುಗಿತಾ ಬಂತು. ಹಾಗಾದ್ರೆ ಈ ಸ್ವತಂತ್ರ ಭಾರತದಲ್ಲಿ ನಾವು ಬದುಕಲಿಕ್ಕೇನೆ ಇಲ್ಲ. ನಾನು ಹೇಳುವಂಥದ್ದು ಏನು, ಇವತ್ತು ಎಲ್ಲ ಹಗರಣಗಳನ್ನು ಮಾಡ್ತಾ ಇದ್ದಾರ, ಇದು ದೇಶ ಕಂಡರಿಯದಂತಹ ನಂಬರ್ 1 ಹಗರಣ. ಇದು ಎಷ್ಟೋ ಲಕ್ಷ ಕೋಟಿಯ ಹಗರಣ. ಇದು ಎಷ್ಟೋ ಲಕ್ಷ ಕೋಟಿಯ ಬಡ್ಡಿ ದಂಧೆ ವ್ಯವಹಾರ. ಇಡೀ ದೇಶವನ್ನೇ ತಳಮಳ ಮಾಡುವಂತಹ ಒಂದು ವ್ಯವಹಾರ ಇದು. ಇದರಲ್ಲಿ ಎಂತೆಂಥ ಜನಗಳಿದ್ದಾರೆ, ಮುಂದಿನ ದಿನಗಳಲ್ಲಿ ತನಿಖೆ ಆದರೆ ಗೊತ್ತಾಗ್ತದೆ. ಎಂತೆಂಥ ರಾಜ್ಯಕ್ಕೆ ವ್ಯಕ್ತಿಗಳು ಇದರೊಳಗಡೆ ಇದ್ದಾರೆ, ಯಾವ ಯಾವ ನಾಯಕರುಗಳಿದ್ದಾರೆ, ಯಾರ ದುಡ್ಡು ಇವರಲ್ಲಿ ಬಂದಿದೆ, ಎಲ್ಲ ಬಚಾವ್ ಮಾಡ್ತಾ ಇದ್ದಾರೆ. ಈಗ ಎಲ್ರಿಗೂ ಗೊತ್ತಿದೆ, ಅಧಿಕಾರಿಗಳು ಗೊತ್ತಿದೆ, ಎಲ್ಲ ಅಧಿಕಾರಿಗಳಿಗೂ ಗೊತ್ತಿದೆ, ಎಲ್ಲ ಅಧಿಕಾರಿಗಳಿಗೂ ಗೊತ್ತಿದೆ. ಆದ್ರೆ ಎಲ್ಲ ರಾಜಕೀಯ ಪಕ್ಷದವರು ಜನಗಳು ಈಗೆಲ್ಲ ಎಚ್ಚೆತ್ತುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡಿ ರಸ್ತೆಗೆ ಹೇಗೆ ಬರ್ತಾರಂತೆ ಜನಗಳು. ಬಂದಾಗ ಗೊತ್ತಾಗ್ತದೆ ಇದು ಸನಾತನ ಹಿಂದೂ ಧರ್ಮದ ಶಕ್ತಿ. ಆ ಹಿಂದೂ ಧರ್ಮದ ಶಕ್ತಿ ಮುಂದಿನ ದಿನದಲ್ಲಿ ಫುಟ್ಬಾಲ್ನಾಗೆ ಪುಟಿದಿದ್ದಾಗ ಗೊತ್ತಾಗ್ತದೆ ಅದು.
ಹುಟ್ಟಿದದ್ದಾಗ ಗೊತ್ತಾಗ್ತದೆ ಅದು ಯಾವ ರೀತಿಯ ಉತ್ತರ ಸಿಗ್ತದೆ ಅಂತ ಹೇಳಿ. ಈ ದೇವಸ್ಥಾನವನ್ನು ನುಂಗಿದವರಿಗೆ, ಈ ಅತ್ಯಾಚಾರಿಗಳಿಗೆ, ಸೌಜನ್ಯ ಅತ್ಯಾಚಾರಿಗಳಿಗೆ, ಈ ಬಡ್ಡಿ ದಂಧೆ ಮಾಡುವವರಿಗೆ, ಈ ದೀನದಲಿತರ ಜಾಗವನ್ನು ಒಳಗೆ ಹಾಕಿದವರಿಗೆ ಎಲ್ರಿಗಿದೆ. ನಾನು 12 ವರ್ಷದಿಂದ ಹೇಳ್ತಾ ಬರ್ತಾ ಇದ್ದೇನೆ, ಸೌಜನ್ಯ ಅನ್ನುವಂಥದ್ದು ಶಕ್ತಿ, ಧರ್ಮಸ್ಥಳ ಅನ್ನುವಂಥದ್ದು ನ್ಯಾಯಪೀಠ, ಧರ್ಮಸ್ಥಳ ಅನ್ನುವಂಥದ್ದು ಧರ್ಮಪೀಠ. ಆ ಧರ್ಮಪೀಠ ಉತ್ತರ ಕೊಟ್ಟೇ ಕೊಡ್ತದೆ. ಇನ್ನು ಕೆಲವೇ ಸಮಯಗಳಲ್ಲಿ ಅದಕ್ಕೆ ತಾರ್ಕಿಕ ಅಂತ್ಯ ಆಡಿಯೇ ಆಡ್ತೇವೆ ನಾವು. ಇದು ನಮ್ಮ ಧ್ಯೇಯ ಇರುವಂಥ